5 ಲಕ್ಷ ರೂಪಾಯಿ ಪಂಜಂದಾಯ ಬಂಟ ಭಂಡಾರ ಮನೆ ರಸ್ತೆಗೆ 5 ಲಕ್ಷ ರೂಪಾಯಿ ಸಂಸದರ ನಿಧಿಯಿಂದ ಇಟ್ಟಿದ್ದೇವೆ. ಈ ಶಿಲಾನ್ಯಾಸಕ್ಕೆ ನಮ್ಮ ಅಧ್ಯಕ್ಷರಾದ ಸಂತೋಷ್ ಬಾಳಿಯಾರ್ ಉಪಾಧ್ಯಕ್ಷರು, ಜಿಲ್ಲಾ ಪಂಚಾಯತ್ ಸದಸ್ಯರಾದ ಧನಲಕ್ಷ್ಮಿ ಗಟ್ಟಿ, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು, ಲೋಕಾರ್ಪಣೆ ಆಗಿ ಸರ್ವೇ ಒಂದು ರೀತಿ ಉಪಯೋಗ ವಿಶೇಷವಾಗಿ ಮಾಗನೆಯ ದೇವರಾದಂತಹ ಶ್ರೀ ಸೋಮನಾಥ ದೇವರ ಚರಣ ಪಾದ ಕಮಲಾರವಿಂದಕ್ಕೆ ಅಡ್ಡ ಬಿದ್ದು, ಅದೇ ರೀತಿ ಗ್ರಾಮ ದೇವರಾದಂಥ ವಿಷ್ಣುಮೂರ್ತಿ, ಅದೇ ಲಕ್ಷ್ಮೀನರಸಿಂಹ ದೇವರು, ಈ ಕ್ಷೇತ್ರದ ಅತಿ ಕಾರ್ಣಿಕ ದೇವಗಳಾದಂಥ ಪಂಜಂದಾಯ ದೇವ ಮತ್ತು ಹಾಗೂ ಬಂಡ ಪರಿವಾರ ದೈವಗಳಿಗೆ ಸಾಷ್ಟಾಂಗ ಅಡ್ಡ ಬೀಳುತ್ತಾ ವಿಶೇಷವಾದಂಥ ಒಂದು ಕಾರ್ಯಕ್ರಮ ನಮ್ಮ ಸಂಸದರು ರಾಜ್ಯಾಧ್ಯಕ್ಷರಾದಂಥ ಗೌರವಾನ್ವಿತ ಶ್ರೀ ನಳಿನ್ ಕುಮಾರ್ ಕಟೀಲ್ ಅವರ ಅನುದಾನದಿಂದ ವಿಶೇಷವಾಗಿ ಮಳೆಹಾನಿ ನಾವು 1,20,00,000 ಮಂಗಳೂರು ವಿಧಾನಸಭಾ ಕ್ಷೇತ್ರದಿಂದ ಕೊಟ್ಟಿದ್ದೇವೆ. ಅದರಲ್ಲಿ ಇವಾಗ 48 ಲಕ್ಷ ರೂಪಾಯಿ ಬಂದಿದೆ. ಬಾಕಿ ಹಣವು ಕೂಡ ತಕ್ಷಣ ಬರುವಂಥ 100ಕ್ಕೆ 100 ಸಾಧ್ಯತೆಗಳಿವೆ. ನಮ್ಮ ಕ್ಷೇತ್ರದ ಗೌರವಾನ್ವಿತ ಅಧ್ಯಕ್ಷರಾದಂಥ ಚಂದ್ರಸ್ ಪಂಡಿತ್ ಅವರ ಮುಂದಾಳತ್ವದಲ್ಲಿ ಈ ಎಲ್ಲ ಕಾರ್ಯಕ್ರಮಗಳಿಗೆ ಶಿಲಾನ್ಯಾಸ ಹಲವು ದಿನಗಳಿಂದ ನಡೆಯುತ್ತಾ ಉಂಟು. ಇನ್ನೂ ಕೂಡ ಕೆಲವು ದಿನಗಳು ಈ ಶಿಲಾನ್ಯಾಸ ನಡೆಯಲಿಕ್ಕೆ ಉಂಟು. ಈ ಕಾರ್ಯಕ್ರಮಕ್ಕೆ ಬಂದವರು ನಮ್ಮ ಜಿಲ್ಲಾ ಪಂಚಾಯತ್ನ ಗೌರವಾನ್ವಿತ ಸ್ಥಾಯಿ ಸಮಿತಿಯ ಅಧ್ಯಕ್ಷರು, ನನ್ನ ಪ್ರೀತಿಯ ಸಹೋದರಿಯಾದಂಥ ಶ್ರೀಮತಿ ಧನಲಕ್ಷ್ಮಿ ಗಟ್ಟಿಯವರೇ, ಅದೇ ರೀತಿ ಪ್ರಧಾನ ಕಾರ್ಯದರ್ಶಿಯಾದಂಥ ನಮ್ಮ ಹೇಮಂತ್ರವರೇ, ಈ ಗ್ರಾಮ ಪಂಚಾಯತ್ನ ಗೌರವಾನ್ವಿತ ಅಧ್ಯಕ್ಷರು ನನ್ನ ಪ್ರೀತಿಯ ಸಹೋದರಿಯಾದಂಥ ರೂಪಾಡಿ ಶೆಟ್ಟಿಯವರೇ, ಅದೇ ರೀತಿ ಪಂಚಾಯತ್ನ ಉಪಾಧ್ಯಕ್ಷರಾದಂಥ ಹರೀಶ್ ಬಂಡಾರಮನೆಯವರೇ, ಗೌರವಾನ್ವಿತ ಸದಸ್ಯರುಗಳಾದಂಥ ಕಿಶೋರಣ್ಣ, ಅದೇ ರೀತಿ ನಮ್ಮ ವನಿತಕ್ಕ, ಹಿರಿಯರಾದಂಥ ಗೌರವಾನ್ವಿತ ಕ್ಷೇತ್ರದ ಅಧ್ಯಕ್ಷರಾದ ಸಂಜೀವ್ ಶೆಟ್ಟಿ ಅಮ್ಲಮುಗ, ಬಾಬಣ್ಣ, ಅದೇ ರೀತಿ 10-15 ನಮ್ಮ ಗ್ರಾಮ ಸಮಿತಿಯ ಅಧ್ಯಕ್ಷರಾದಂಥ ಇನ್ನು ಎಷ್ಟು ಉಂಟಂತೆ ಅವರ ಕೇಳಿದಾಗ ಕೂಡ ಅವರಿಗೆ ಕೂಡ ಕರೆಕ್ಟ್ ಲೆಕ್ಕ ಬರಲಿಕ್ಕಿಲ್ಲ. ಒಂದು 10-40 ಕೌನ್ಸಿಲರ್ ಆದಂಥ ಮಳೆಹಾನಿಯಲ್ಲಿ 46 ಲಕ್ಷ, ಅದೇ ರೀತಿ ನಳಿನ್ ಕುಮಾರ್ ಕಟೀಲ್ ಅವರ ವೈಯಕ್ತಿಕ ಅನುದಾನದಿಂದ 58 ಲಕ್ಷ, ಅದೇ ರೀತಿ ಶ್ರೀನಿವಾಸ್ ಪೂಜಾರಿ ಅವರ ಮಳೆಹಾನಿಯಿಂದ 1 ಕೋಟಿಗಿಂತ ಮೇಲೂ ಎಲ್ಲವೂ ನಮ್ಮ ಕ್ಷೇತ್ರದ ಅಧ್ಯಕ್ಷರ ಮುಖಾಂತರವೇ ನಡೆಯುತ್ತದೆ. ಎಲ್ಲವೂ ಕ್ಷೇತ್ರದ ಅಧ್ಯಕ್ಷರ ಮುಖಾಂತರ ನಡೆಯುತ್ತದೆ. ಅವರೊಬ್ಬ ಕ್ರಿಯಾಶೀಲ ಅಧ್ಯಕ್ಷರು. ಯಾಕೆಂದರೆ ಈಗ 8 ಕ್ಷೇತ್ರದಲ್ಲಿ 9 ಅಧ್ಯಕ್ಷರುಗಳಾಗಿದ್ದಾರೆ. ಒಂದು ಪುತ್ತೂರಲ್ಲಿ 2, ಯಾಕೆಂದರೆ ಟೌನ್ ಮತ್ತು ಗ್ರಾಮಾಂತರ. ನಮ್ಮ ಕ್ಷೇತ್ರದ ಅಧ್ಯಕ್ಷರು ಬಂದ ತಕ್ಷಣ ಪ್ರತಿಯೊಂದು ಗ್ರಾಮಕ್ಕೆ ವಿಸಿಟ್ ಕೊಟ್ಟು ಆ ಗ್ರಾಮದಲ್ಲಿ ಏನೆಲ್ಲ ಅಭಿವೃದ್ಧಿ ಆಗಬೇಕು ಅದರ ವ್ಯವಸ್ಥಿತ ರೀತಿಯಲ್ಲಿ ಒಂದು ಸರ್ವೆ ಮಾಡಿ ಇವಾಗ ಇನ್ನೂ ಬರುವಂಥ ಹಣವನ್ನು ಎಲ್ಲೆಲ್ಲಿ ಹಾಕಿದರೆ ಒಳ್ಳೆಯದು ಎಂಬ ಲೆಕ್ಕಾಚಾರದಲ್ಲಿ ನಮ್ಮ ಅಧ್ಯಕ್ಷರು ಎಲ್ಲರ ಮಾರ್ಗದರ್ಶನ ಮುಖಾಂತರ ಮಾಡ್ತಾ ಇದ್ದಾರೆ. ಖುಷಿ ಆಗ್ತದೆ. ಆ ರೀತಿ ಆಗಬೇಕು. ಈಗ ನಳಿನ್ ಕುಮಾರ್ ಕಟೀಲ್ರವರ ಅನುದಾನ 28 ಗ್ರಾಮಕ್ಕೆ ಕೂಡ ನಾವು ಇಟ್ಟಿದ್ದೇವೆ. 28 ಕೂಡ ನಾವು ವ್ಯವಸ್ಥಿತ ರೀತಿಯಾಗಿ ಈಗ ಒಂದು ಉಲ್ಲಾಳದಲ್ಲಿ 2, ಪೆರ್ಮನೂರು ಮತ್ತು ಉಲ್ಲಾಳ, ಈ ರೀತಿ ಲೆಕ್ಕಾಚಾರದಲ್ಲಿ ಪ್ರತಿಯೊಬ್ಬರಿಗೆ ಇದರಲ್ಲಿ ಪಾಲು ಉಂಟು. ಇವಾಗ ನಿನ್ನೆ ಕೂಡ 2 ಕಡೆಯಲ್ಲಿ ಶಿಲಾನ್ಯಾಸ ಆಗಿದೆ. ಭಂಡಾರ ಮನೆಗೆ ಅತ್ಯವಶ್ಯಕವಾದ ರಸ್ತೆ ಅವಶ್ಯಕತೆ ಇತ್ತು. ಅದನ್ನು ಗ್ರಾಮ ಸಮಿತಿ ಅಧ್ಯಕ್ಷರು ಮತ್ತು ಈ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರ ಹತ್ರ ಎಲ್ಲಿ ಬೇಕು 300ಗೆ ಅಂತ ಕೇಳಿದ ತಕ್ಷಣ ಭಂಡಾರ ಮನೆಗೆ ಹೋಗುವಂಥ ರಸ್ತೆಗೆ 15 ಲಕ್ಷ ಬೇಕಂತ ಹೇಳಿದರು. 15 ಲಕ್ಷವನ್ನು ನಮ್ಮ ಮುಖ್ಯಮಂತ್ರಿಯ ವಿಶೇಷ ನಿಧಿಗೆ ನಾವು ಕೊಟ್ಟಿದ್ದೇವೆ. ಅದು ಕೂಡ 100ಕ್ಕೆ 100 ಬರ್ತದೆ.
ನಾನು ಮತ್ತು ಅಧ್ಯಕ್ಷರು ನಿನ್ನೆ ಮಾತುಕತೆ ಮಾಡಿದ್ದೇವೆ. ಅವರು ಹೇಳಿದ್ದಾರೆ ತಕ್ಷಣ ಒಂದು 10-15 ದಿವಸಗಳಿಗೆ ಅಸೆಂಬ್ಲಿ ಮುಗಿದ ತಕ್ಷಣ ನಾವು ಮುಖ್ಯಮಂತ್ರಿ ಆಗಿರ್ಬೋದು, ಇಲ್ಲದಿದ್ದರೆ ನಮ್ಮ ಈಶ್ವರಪ್ಪನವರು ಆಗಿರ್ಬೋದು, ರಾಜ್ಯಾಧ್ಯಕ್ಷರ ಮುಖಾಂತರ ನಾವು ಅವರನ್ನು ಭೇಟಿಯಾಗಿ 7,66,00,000 ರೂಪಾಯಿಯ ಅನುದಾನಕ್ಕೆ ನಾವು ಅವರಲ್ಲಿ ಮನವಿ ಮಾಡಿದ್ದೇವೆ. ಆ ಮನವಿ ಪುರಸ್ಕೃತವಾಗಿದೆ. ಯಾಕೆಂದರೆ ಮುಖ್ಯಮಂತ್ರಿಯವರು ಸೈನ್ ಹಾಕಿದ್ದಾರೆ. ಆನಂತರ ಈಶ್ವರಪ್ಪನವರ ಕ್ಯಾಬಿನಿಗೆ ಹೋಗಿದೆ, ಅವರ ಟೇಬಲಲ್ಲಿ ಇದೆ ಅಂತ ಮೊನ್ನೆ ತಾನೇ ನಮಗೆ ತಿಳಿಸಿದ್ದಾರೆ. ಅದಕ್ಕಾಗಿ ಕೂಡ ನಾವು 100ಕ್ಕೆ 100 ದೇವರ ಆಶೀರ್ವಾದದಿಂದ, ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ಪ್ರಯತ್ನವನ್ನು 100ಕ್ಕೆ 100 ಮಾಡುತ್ತೇವೆ. ಇವರ ಕೈಯಲ್ಲೇ ಇನ್ನಷ್ಟು ಕೆಲಸಗಳಾಗಬೇಕು. ನಮಗೆ ಆ ಯೋಗ ಇರಲಿಲ್ಲ, ಸರ್ಕಾರ ನಮ್ಮದು ಇರಲಿಲ್ಲ. ನಾನು ಕ್ಷೇತ್ರದ ಅಧ್ಯಕ್ಷನಾಗಿರುವಾಗ ಕಾಂಗ್ರೆಸ್ ಸರ್ಕಾರ ಇದ್ದದ್ದು, ಕಾಂಗ್ರೆಸ್ ಮತ್ತು ದಳ ಸರ್ಕಾರ ಇತ್ತು. ಆವಾಗ ಅನುದಾನ ಭಾಳ ಕಡಿಮೆ ಇತ್ತು. ಇವಾಗ ನಮಗೆ 100ಕ್ಕೆ 100 ಕಾನ್ಫಿಡೆನ್ಸ್ ಉಂಟು. ನಮ್ಮ ಸರ್ಕಾರ, ಕೇಂದ್ರ ಸರ್ಕಾರವು ನಮ್ಮದು, ರಾಜ್ಯ ಸರ್ಕಾರವು ನಮ್ಮದು, ರಾಜ್ಯ ಅಧ್ಯಕ್ಷರು ಕೂಡ ನಮ್ಮವರೇ, ಎಲ್ಲರೂ ನಮ್ಮ ಅದರ ಒಟ್ಟಿಗೆ ಉಸ್ತುವಾರಿ ಸಚಿವರು ಗೌರವಾನ್ವಿತ ಶ್ರೀನಿವಾಸ ಪೂಜಾರಿ ಅವರೂ ನಮ್ಮವರು. ಆದ ಕಾರಣ ನಮಗೆ 100ಕ್ಕೆ 100 ವಿಶ್ವಾಸ ಉಂಟು. ಅತ್ಯಂತ ಜಾಸ್ತಿ ಅನುದಾನವನ್ನು ತಂದು ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಲಿಕ್ಕೆ ನಾವು ಗತಾಯ ಪ್ರಯತ್ನ ಮಾಡುತ್ತೇವೆ. ಮುಖ್ಯಮಂತ್ರಿ ಅವರ ಬಾಯಿಂದ ಬಂದಿದ್ದ ಉಳ್ಳಾಲಕ್ಕೆ ವಿಶೇಷವಾದ ಅನುದಾನವನ್ನು ಕೊಡ್ತೇವೆ. ಉಳ್ಳಾಲಕ್ಕೆ ಈ ಸಾರಿ ನಮ್ಮ ಸರ್ಕಾರ ಇರುವ ಕಾರಣ ಎಲ್ಲೆಲ್ಲಿ ಕಿಂಡ್ಯಾಣ ಕೆಟ್ಟಬೇಕು, ಎಲ್ಲೆಲ್ಲಿ ರಸ್ತೆ ಬೇಕು, ಎಲ್ಲೆಲ್ಲಿ ಕಾಂಕ್ರೀಟ್ ರಸ್ತೆ ಬೇಕು, ಅದೇ ರೀತಿ ಯಾವ ದೈವಸ್ಥಾನ ಭಜನಾ ಮಂದಿರ ಮುಜರಾಯಿ ಇಲಾಖೆಯಿಂದ ಶ್ರೀನಿವಾಸ ಪೂಜಾರಿ ಈವಾಗಲೇ ಕೋಟ್ಯಾಂತರ ರೂಪಾಯಿ ಅನುದಾನವನ್ನು ನಮಗೆ ಕೊಟ್ಟಿದ್ದಾರೆ. ಈಗ ಇಷ್ಟೇ. ಇನ್ನೊಂದು ಪ್ರಾರ್ಥನೆ ಏನೆಂದರೆ, ನಿನ್ನೆ ಪ್ರಾರ್ಥನೆ ಮಾಡಿದ್ದೇನೆ, ಇವತ್ತು ಕೂಡ ಪ್ರಾರ್ಥನೆ ಮಾಡಿದ್ದೇವೆ. ಕಾರ್ಣಿಕದ ದೈವ ಇದು, ಪಂಜಂದಾಯ ದೈವ ಅಂದರೆ ಇದು ಒಂದು ವಿಶೇಷವಾದ ಕಾರ್ಣಿಕ ದೈವ. ನಾವು ಅವರಲ್ಲಿ ಕೈ ಮುಗಿದು ಕೇಳೋದು, ಕೈ ಮುಗಿದು ಪ್ರಾರ್ಥನೆ ಮಾಡೋದು. ಜಗತ್ತಿಗೆ ಬಂದಂಥ ಆ ಮಾರಕ ವೈರಸ್ ರೋಗ ಕೊರೋನಾ, ಅದು ತಕ್ಷಣ ಮಾಯಾರೂಪದಲ್ಲಿ ಮಾಯವಾಗಲಿ. ಇಡೀ ಜಗತ್ತಿಗೆ ಹೆದರಿಕೆಯಾಗಿದೆ, ಇಡೀ ಜಗತ್ತೇ ತಲ್ಲಣವಾಗಿದೆ. ನಮ್ಮ ಜಿಲ್ಲಾಡಳಿತ, ನಮ್ಮ ರಾಜ್ಯ ಇದಕ್ಕಾಗಿ ಮುಂಜಾಗ್ರತೆ ಕ್ರಮವಾಗಿ ಎಲ್ಲವನ್ನು ಕೈಗೊಂಡು ನಮ್ಮದು 100ಕ್ಕೆ 100 ಸಹಕಾರ ಕೊಡಬೇಕು. ನಮ್ಮ ಯಾವುದೇ ನಾಟಕ, ಆಟ, ಬೇರೆ ಬೇರೆ ಯಾವುದೇ ಕಾರ್ಯಕ್ರಮ ಇದ್ದರೂ ಕ್ಯಾನ್ಸಲ್ ಮಾಡಲಿಕ್ಕೆ ಹೇಳಿದರೆ ನಾವು ಕ್ಯಾನ್ಸಲ್ ಮಾಡಬೇಕು. ದೇವರ ನೇಮ ಆಗಿರ್ಬೋದು, ದೇವರ ಜಾತ್ರೆ ಆಗಿರ್ಬೋದು, ದೇವರ ಪೂಜೆ ಆಗಿರ್ಬೋದು, ಯಾವುದನ್ನು ಅವರು ವಿರೋಧ ಮಾಡುವುದಿಲ್ಲ. ಆದರೆ ಸಾವಿರಾರು ಜನ ಸೇರಿ ಅಲ್ಲಿ ವ್ಯವಸ್ಥೆಯನ್ನು ಅವ್ಯವಸ್ಥೆ ಮಾಡಬಾರ್ದು. ನಾವು ಅವರಿಗೆ ಸಹಕಾರ ಕೊಡಬೇಕು. ನಾವು ಒಂದು ವೇಳೆ ನಾಟಕ ಬುಕ್ ಮಾಡಿದ ನಾಟಕವನ್ನು ಕ್ಯಾನ್ಸಲ್ ಮಾಡಬೇಕು. ನಾವು ಬೇರೆ ಬೇರೆ ಸಾವಿರಾರು ಜನರು ಸೇರುವಂಥ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡುವುದನ್ನು ಕ್ಯಾನ್ಸಲ್ ಮಾಡಬೇಕು. ಇಂಥ ಸಣ್ಣ ಮಕ್ಕಳಿಗೆ ಈವಾಗಲೇ ಶಾಲೆಗೆ ರಜೆ ಘೋಷಿಸಿ ಆ ಮಕ್ಕಳನ್ನು ವೇದಿಕೆಯಲ್ಲಿ ತಂದು ಅವರ ಪ್ರತಿಭೆಯನ್ನು ಗುರುತಿಸುವಂಥ ಕೆಲಸವನ್ನು ಈ ಸಮಯದಲ್ಲಿ ಮಾಡಬಾರದಾಗಿ ವಿನಂತಿ. ನಮಗೆ ಇವಾಗ ಮಕ್ಕಳ ಜೀವ ಮುಖ್ಯ. ನಾವೆಲ್ಲರೂ ಈ ಗ್ರಾಮದ ಒಳ್ಳೆಯ ಸಂದೇಶವನ್ನು ಇಡೀ ಸಮಾಜಕ್ಕೆ ಸಹೋದರಿ ಒಂದಾಗಿ ಒಟ್ಟಾಗಿ ಜಾತಿ ಮತ ಭೇದವಿಲ್ಲದೆ ಧರ್ಮ ಭೇದವಿಲ್ಲದೆ ರೂಪಾ ಶೆಟ್ಟಿ ಅವರೇ, ಉಪಾಧ್ಯಕ್ಷರ ನನ್ನ ಆತ್ಮೀಯ ಮಿತ್ರರಾದಂಥ ಹರೀಶ್ ಭಂಡಾರಮೈಲವರೇ, ಈ ಗ್ರಾಮದ ಅಧ್ಯಕ್ಷರಾದಂಥ ಗಿರೀಶ್ ಕೊಟ್ಟಾರಿ ಅವರೇ, ಈ ಭಾಗದ ಹಿರಿಯರಾದಂಥ ಬಾಬು ಶೆಟ್ಟರೆ, ಸಂಜೀವ್ ಶೆಟ್ಟಿ ಅಂಬ್ಲಮಗರವರೇ, ಉಳ್ಳಾಳದ ಮಾಜಿ ಕೌನ್ಸಿಲರ್ ನನ್ನ ಆತ್ಮೀಯ ಮಿತ್ರ ದಯಾನಂದ ತುಕೋಟ್ರವರೇ, ಹಾಗೂ ಈ ಭಾಗದ ಮುನ್ನೂರು ಗ್ರಾಮ ಪಂಚಾಯತ್ ಸದಸ್ಯರಾದ ಆತ್ಮೀಯ ಕಿಶೋರ್ರವರೇ, ಮತ್ತು ಈ ಭಾಗದ ಸದಸ್ಯರಾದಂಥ ವನಿತಾರವರೇ, ಹಾಗೆಲ್ಲ ಸೇರಿದಂತೆಲ್ಲ ಈ ಭಾಗದ ನನ್ನ ಆತ್ಮೀಯ ಬಂಧುಗಳೇ, ಬಹಳ ಸಂತೋಷದ ವಿಚಾರ. ಯಾಕಂತ ಹೇಳಿದ್ರೆ ಕಳೆದ ಬಾರಿ 3 ವರ್ಷ ಪಕ್ಷದ ಅಧ್ಯಕ್ಷತೆಯನ್ನು ನಡೆಸಿಕೊಂಡಂಥ ನನ್ನ ಆತ್ಮೀಯ ಸಂತೋಷ್ ಕುಮಾರ್ ರೈ ಅವರು ಎಲ್ಲ ಅನುದಾನಗಳನ್ನು ಕಳೆದ ಬಾರಿ ನಳಿನ್ ಕುಮಾರ್ ಕಟೀಲ್ ಮತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಯವರಿಗೆ ಮನವಿಯನ್ನು ಕೊಟ್ಟು ಅದರ ಹಿಂದೆ ತನ್ನ ಕೆಲಸವನ್ನು ಮಾಡಿ ಎಲ್ಲ ಅನುದಾನ ಕೈಗೆ ಎಟುಕುವಾಗ ಏನೋ ಅವರೆಲ್ಲರ ಹಿರಿಯರ ಆಶೀರ್ವಾದದಿಂದ ನನಗೆ ಒಂದು ಅವಕಾಶ ದೊರೆತಿದೆ. ಇದಕ್ಕಾಗಿ ನಾನು ಮೊದಲಾಗಿ ಸಂತೋಷ್ ಕುಮಾರ್ ರೈ ಅವರಿಗೆ ಅಭಿನಂದನೆ ಸಲ್ಲಿಸಿದೆ. ಯಾಕಂತ ಹೇಳಿದ್ರೆ ಕಳೆದ 1 ವಾರದಿಂದ ಸಂಪೂರ್ಣವಾಗಿ ಎಲ್ಲ ಸಾಧಾರಣ ಸಂಸದರ ನಿಧಿಯಿಂದ 46 ಲಕ್ಷ ರೂಪಾಯಿ ಮಳೆ ಹಾನಿಯಿಂದ, 72 ಲಕ್ಷ ರೂಪಾಯಿ ಸಂಸದರ ನಿಧಿಯಿಂದ, ಮತ್ತು ಎಲ್ಲ ದೇವಸ್ಥಾನಗಳಿಗೆ 1,26,00,000 ಅನುದಾನವನ್ನು ಶ್ರೀನಿವಾಸ ಪೂಜಾರಿ ಅವರ ಅನುದಾನದಿಂದ, ಹಾಗೆ ಹಲವಾರು ಮಳೆ ಹಾನಿಯಿಂದ ಕೂಡ 46 ಲಕ್ಷ ರೂಪಾಯಿ ಶ್ರೀನಿವಾಸ ಪೂಜಾರಿ ಅವರ ನಮ್ಮ ಕೋಟದಿಂದ ಕೂಡ ನಮ್ಮ ಕ್ಷೇತ್ರಕ್ಕೆ ಅನುದಾನ ಬಂದಿದೆ. ಎಲ್ಲ ಕಾರ್ಯಕ್ರಮಗಳು ವ್ಯವಸ್ಥಿತ ರೀತಿಯಲ್ಲಿ ನಡೀತಾ ಇದೆ. ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟಂಥ ಎಲ್ಲ ಕಾರ್ಯಕ್ರಮಗಳು ದೇವಸ್ಥಾನದ ಭಾಗದಲ್ಲಿ ಅವರವರು ಅಲ್ಲಿ ಶಿಲಾನ್ಯಾಸವನ್ನು ಮಾಡಿ ಅದರ ಮುಕ್ತೇಶ್ವರದಿಂದ ಶಿಲಾನ್ಯಾಸ ಮಾಡಿ ನಮ್ಮ ವರದಿಯನ್ನು ಕೂಡ ನಮ್ಮ ಶ್ರೀನಿವಾಸ ಮಂತ್ರಿ ಅವರಿಗೆ ಮುಟ್ಟಿಸ್ತಾ ಇದ್ದಾರೆ. ಹಾಗಾಗಿ ಅದೊಂದು ರೀತಿಯಲ್ಲಿ ನಡೀತಾ ಇರುವಂಥ ಕೆಲಸಗಳಾದರೆ MP ಇವತ್ತು ರಾಜ್ಯಾಧ್ಯಕ್ಷರಾಗಿ ನಮಗೆ ಗೌರವ ಸ್ಥಾನ.
ದಕ್ಷಿಣ ಕನ್ನಡ ಜಿಲ್ಲೆಯ ಒಬ್ಬ ಸಂಸದರು ಇವತ್ತಿನ ರಾಜ್ಯದ BJP ಅಧ್ಯಕ್ಷರಾಗಿ ನಮಗೆ ಸಂತೋಷದ ವಿಚಾರ. ಹಾಗಾಗಿ ಈ ಎಲ್ಲ ಕಾರ್ಯಕ್ರಮಗಳು ಅವರ ನೇತೃತ್ವದಲ್ಲಿ ಆಗಿರಬೇಕಾದದ್ದು ನಿಜವಾದಂಥ ಸತ್ಯ. ಆದರೆ ಅವರು ಇವತ್ತು ಉನ್ನತ ಮಟ್ಟದ ಸ್ಥಾನದಲ್ಲಿರೋದ್ರಿಂದ ಅವರು ಮೊನ್ನೆ ಕೂಡ ಹೇಳಿದ್ದಾರೆ, ಎಲ್ಲವನ್ನು ವಿವರಣೆ ನಮ್ಮ ಹತ್ರ ತಗೊಳ್ತಾ ಇದ್ದಾರೆ. ನೇರವಾಗಿ ನಮ್ಮನ್ನು ಸಂಪರ್ಕ ಮಾಡಿ ಕ್ಷೇತ್ರದಿಂದ ಎಲ್ಲ ವಿಚಾರವನ್ನು ಅವರು ಪ್ರತಿ ದಿವಸ ಇದರ ಅಭಿವೃದ್ಧಿಯ ಬಗ್ಗೆ ಗಮನ ಹರಿಸ್ತಾ ಅದರ ಡೆವಲಪ್ಮೆಂಟ್ನ ಬಗ್ಗೆ ನಮ್ಮ ಹತ್ರ ಎಲ್ಲ ಡಾಕ್ಯುಮೆಂಟನ್ನು ತರಿಸಿಬಿಟ್ಟು ನಮ್ಮಲ್ಲಿ ಚರ್ಚೆ ಮಾಡಿ ಇದರ ಬಗ್ಗೆ ಅವರು ತನ್ನ ಗಮನವನ್ನು ಕೊಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಎಲ್ಲರೂ ನೆನಪಿಸಿರ್ಬೋದು, ಮಂತ್ರಿ ಅವರು ನಮ್ಮ ಸಂಸದರು ಬರಬೇಕಿತ್ತು ಅಂತೇಳಿ. ದಯವಿಟ್ಟು ಅವ್ರಿಗೆ ಬರಲಿಕ್ಕೆ 100ಕ್ಕೆ 100 ಅವ್ರಿಗೆ ಆಸೆ ಇತ್ತು. ಮೊನ್ನೆ ಕೂಡ ಹೇಳಿದ್ರು ನಾನು ಬರಬೇಕಿತ್ತು, ಅದೇನು ಮಾಡೋದು, ನನಗೆ ಕೆಲಸದ ಒತ್ತಡದಿಂದ ಬರಲಿಕ್ಕೆ ಆಗ್ತಾಯಿಲ್ಲ. ಹಾಗಾಗಿ ನೀವೆಲ್ಲರೂ ಸೇರಿ ಸಂಸದರ ಜವಾಬ್ದಾರಿ, ನೀವೆಲ್ಲ ಪಕ್ಷದ ಎಲ್ಲ ಕಾರ್ಯಕರ್ತರನ್ನು ಅಧ್ಯಕ್ಷರನ್ನು ಎಲ್ಲ ವಿಶ್ವಾಸಕ್ಕೆ ತಗೊಂಡು ನೀವೇ ಸಂಸದರ ಕೆಲಸವನ್ನು ಮಾಡಿ ಆ ಜನಗಳಿಗೆ ಆ ನ್ಯಾಯವನ್ನು ಕೊಡುವಂಥ ಕೆಲಸ ಮಾಡಿ ಅನ್ನೋ ಭರವಸೆಯನ್ನು ಕೂಡ ಅವರು ಹೇಳಿದ್ದಾರೆ. ಹಾಗಾಗಿ ಅವರಿಗೆ ಇಲ್ಲಿಂದ ಅವರಿಗೆ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಇನ್ನು ಮುಂದೆ ಕೂಡ ಅವರು ಸಂಸದರನ್ನು ಮಾತು ಹೇಳಿದ್ದಾರೆ, ಎಲ್ಲ ಕ್ಷೇತ್ರಗಳಲ್ಲೂ ನಮಗೆ BJPಯ ಶಾಸಕರಿರೋದ್ರಿಂದ ಮಂಗಳೂರು ಕ್ಷೇತ್ರಕ್ಕೆ ವಿಶೇಷ ಅನುದಾನವನ್ನು ಕೊಡ್ತಾರೆ ಅನ್ನೋ ಭರವಸೆಯನ್ನು ಕೂಡ ಅವರು ಕೊಟ್ಟಿದ್ದಾರೆ. ಹಾಗಾಗಿ ಈಗ ಸಂತೋಷವನ್ನು ಹೇಳಿದರು, ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ, ಮುಖ್ಯಮಂತ್ರಿಗಳ ನಿಧಿಯಿಂದ ಕೂಡ ಬೇರೆ ಬೇರೆ ಅನುದಾನವನ್ನು, ವಿಶೇಷ ಅನುದಾನವನ್ನು ತರುವಂಥ ಪ್ರಯತ್ನವನ್ನು ಕೂಡ ಅವರು 7,56,00,000 ರೂಪಾಯಿಯ ಒಂದು ಪಟ್ಟಿಯನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಅದು ಈಗಾಗಲೇ ಅದು ಅನುಷ್ಠಾನಕ್ಕೆ ಬರುವಂಥ ಸಂದರ್ಭ ಕೂಡ ಬಹಳ ಹತ್ತಿರ ಇದೆ. ಹಾಗಾಗಿ 7,56,00,000 ಕೂಡ ಇಡೀ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ಬಂದಂಥ ಅನುದಾನವನ್ನು ಸಮರ್ಪಕವಾಗಿ ಎಲ್ಲ ಗ್ರಾಮಗಳಿಗೂ ಅಭಿವೃದ್ಧಿ ದೃಷ್ಟಿಯಿಂದ ಮತ್ತು ಮುಂದೆ ನಮ್ಮ ಎಲ್ಲ ಕಾರ್ಯಕ್ರಮಗಳು ವ್ಯವಸ್ಥಿತ ನಡೆಯುವ ರೀತಿಗೋಸ್ಕರ ನಾವೆಲ್ಲ ಹಿರಿಯರನ್ನು ವಿಶ್ವಾಸಕ್ಕೆ ತಗೊಂಡು ಕ್ಷೇತ್ರದಿಂದ ಆ ವ್ಯವಸ್ಥೆಯನ್ನು ಮಾಡ್ತೇವೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಕೂಡ ಒಳ್ಳೆಯ ಅಭಿವೃದ್ಧಿಯ ಪಥದ ಹತ್ರ ನಮ್ಮ ಕ್ಷೇತ್ರವನ್ನು ಕೊಂಡೊಯ್ಯುವಂಥ ಎಲ್ಲ ಜವಾಬ್ದಾರಿಗಳನ್ನು ಕ್ಷೇತ್ರ ಸಮಿತಿ ತಗೊಂಡು ಮತ್ತು ಎಲ್ಲ ಹಿರಿಯರನ್ನು ವಿಶ್ವಾಸಕ್ಕೆ ತಗೊಂಡು ಜಿಲ್ಲಾ ಸದಸ್ಯರನ್ನು ವಿಶ್ವಾಸಕ್ಕೆ ತಗೊಂಡು ಒಂದು ಅಭಿವೃದ್ಧಿ ದೃಷ್ಟಿಯಿಂದ ನಾವೆಲ್ಲರೂ ಒಮ್ಮತದಿಂದ ಕೆಲಸ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಈ ಗ್ರಾಮದ ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೆ ವಿಶೇಷವಾದ ಒಂದು ಧನ್ಯವಾದವನ್ನು ಸಮರ್ಪಿಸಿ, ಈ ಗ್ರಾಮದ ಅಧ್ಯಕ್ಷರಿಗೂ ಕೂಡ BJP ಅಧ್ಯಕ್ಷರಿಗೂ ವಿಶೇಷವಾದ ಅಭಿನಂದನೆ. ಯಾಕಂತ ಹೇಳಿದರೆ ಮುಂದಿನ ದಿನಗಳಲ್ಲಿ ಪಕ್ಷ ಸಂಘಟಿಸುವಂಥ ಕೆಲಸವನ್ನು ವಾರ್ಡ್ ಮಟ್ಟದಲ್ಲಿ ಮಾಡಬೇಕು ಅನ್ನೋದು ಪಕ್ಷದ ನಿರ್ಧಾರವಾಗಿದೆ. ಹಾಗಾಗಿ ಯಾವೆಲ್ಲ ವಾರ್ಡ್ನಲ್ಲಿ ಬೂತ್ ಮಟ್ಟದಲ್ಲಿ ಅಧ್ಯಕ್ಷರ ನೇಮಕವಾಗಿಲ್ಲ ಅದನ್ನು ತಕ್ಷಣವಾಗಿ ತಾವುಗಳು ಮಾಡಿಬಿಟ್ಟು ಮುಂದೆ ನಮ್ಮ ಗ್ರಾಮದ ಸಂಪೂರ್ಣ ಅಭಿವೃದ್ಧಿಗೆ ತಾವೆಲ್ಲರೂ ಕೈ ಜೋಡಿಸಿ ನಾವು ಮುಂದೆ ಒಳ್ಳೆಯ ಕೆಲಸ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಬರೋಡು ನಾನು ಅದೇ ನೋಡುದು